ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ರಾಮನಹಳ್ಳಿಯಲ್ಲಿ ಇತ್ತೀಚೆಗಷ್ಟೇ ಕೊರೋನಾ ಸೋಂಕಿತರ ಆರೈಕೆ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು, ಜೆಸಿಪುರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಡಿ ಗ್ರೂಪ್ ನೌಕರನಾಗಿರುವ ಅಫ್ರೀದ್ ಎಂಬ ವ್ಯಕ್ತಿಯ ರಾಮನಹಳ್ಳಿಯಲ್ಲಿ ಇತ್ತೀಚೆಗಷ್ಟೇ ಸೋಂಕಿತರ ಆರೈಕೆ ಕೇಂದ್ರವನ್ನು ಪ್ರಾರಂಭಿಸಿದರು. ರಾಮನಹಳ್ಳಿಗೆ ಕರ್ತವ್ಯಕ್ಕೆ ಬರುತ್ತಿರುವ ಸಂದರ್ಭದಲ್ಲಿ ಅರಸೀಕೆರೆ ತಾಲೂಕಿನ ಪೊಲೀಸ್ ಸಿಬ್ಬಂದಿಗಳು ಆತನನ್ನು ರಸ್ತೆ ಮಧ್ಯದಲ್ಲಿ ತಡೆದಿದ್ದಾರೆ. ಈ ಕುರಿತಾಗಿ ತನ್ನ ಗುರುತಿನ ಚೀಟಿಯನ್ನು ಅಫ್ರೀದ್ ತೋರಿಸಿದರೂ ಕೂಡ ರಾಮನಹಳ್ಳಿ ಕರ್ತವ್ಯಕ್ಕೋಸ್ಕರ ಹೋಗುತ್ತಿರುವುದಾಗಿ ಹೇಳಿದ್ರು ಕೂಡ ಮಾನವೀಯತೆಯನ್ನು ಮರೆತ ಪೊಲೀಸರು ಮನಬಂದಂತೆ ಅಫ್ರೀದ್ಗೆ ಹೊಡೆದಿದ್ದಾರೆ. ಇದರಿಂದ ಗಾಯಗೊಂಡಿರುವ ಅಫ್ರೀದ್ ಸದ್ಯಕ್ಕೆ ಮನೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾನೆ. ಹೀಗಾದರೆ ಬೇಲಿ ಸಿಬ್ಬಂದಿಗಳು ಯಾವ ರೀತಿಯಲ್ಲಿ ಕೆಲಸಕ್ಕೆ ಬರುತ್ತಾರೆ ಎಂಬ ಪ್ರಶ್ನೆ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳಲ್ಲಿ ಮೂಡಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ಸಿಬ್ಬಂದಿಯವರಿಗೆ ಸೂಕ್ತ ನಿರ್ದೇಶನವನ್ನು ನೀಡಬೇಕೆಂದು ಜನರು ಆಗ್ರಹಿಸಿದ್ದಾರೆ. ಅರಸೀಕೆರೆಯಿಂದ ಅಫ್ರೀದಿ ಅಂತ ನನ್ನ ಫ್ರೆಂಡ್ ಅವ್ರು ಡ್ಯೂಟಿ ಬರ್ತಿದ್ದ. ಅವಾಗ ಪೊಲೀಸ್ನವ್ರು ಇಟ್ಕೊಂಡು ಹೊಡೆದು ಬಿಟ್ಟಿದ್ದಾರೆ. ಅವ್ನ ಕೈ ಫುಲ್ ಊದ್ ಬಿಟ್ಟಿದೆ, ಇಲ್ಲಿ ಮತ್ತೆ ತೊಡೆಗೆ ಹೊಡೆದಿರೋದು ಊದ್ ಬಿಟ್ಟಿದೆ. ಹಂಗಾಗಿ ಅವನಿಗೆ ಇವತ್ತು ರಜಾ ಕೊಟ್ಟಿದ್ದೀವಿ. ನಮಗೇನು ಸಹಾಯ ಇಲ್ಲ. ಪೊಲೀಸ್ನವ್ರು ಸುಮ್ಮನೆ ಹೊಡಿತಾರೆ. ನಮಗೆ ಬೋರ್ಡ್ ನೋಡಿದ್ರು ಹೊಡಿತಾರೆ, ID ಕಾರ್ಡ್ ತೋರಿಸಿದ್ರು ಹೊಡಿತಾರೆ. ನಾವೇನಕ್ಕೆ ಡ್ಯೂಟಿಗೆ ಬರಬೇಕು? ನಮಗೇನು ಸಲಹೆ ಇಲ್ವಾ? ಹಂಗಾಗಿ ನಾನು ಕೇಳ್ತಿರೋದು, ಪೊಲೀಸ್ನವ್ರು ನಮಗೆ ಯಾಕೆ ಹೊಡಿಬೇಕು ಅಂತ. ಅಲ್ಲಪ್ಪ, ಅವರು ನಿಮಗೆ ID ಕಾರ್ಡ್ ನೀವು ಅವ್ರು ತೋರಿಸ್ಲಿಲ್ವಾ? ಅವ್ರಿಗೆ ಅಲ್ಲಿ ಕರ್ತವ್ಯಕ್ಕಾಗಿ ಸ್ಪೆಷಲ್ ಆಗಿ ನಿಯೋಜಿಸಿರ್ತಾರೆ. ಪ್ರತಿನಿತ್ಯ ಆತ ಅರಸೀಕೆರೆಯಿಂದ ಮನೆಯಿಂದ ಓಡಾಡುವುದು. ಇಂಥ ಸಂದರ್ಭದಲ್ಲಿ ಪೊಲೀಸವರು ವೆಹಿಕಲಲ್ಲಿ ಬರ್ತಕ್ಕಂಥ ಸಂದರ್ಭದಾಗೆ ಕೇಳಿ ಸಹ ಬೈಕ್ ಮುಂದೆ, ವಾಹನದ ಮುಂದೆ ನಮ್ಮೆಲ್ಲ ಸಿಬ್ಬಂದಿಗಳು ಟ್ರಾವೆಲಿಂಗ್ ಪಾಸ್ ಹಾಕ್ಕೊಂಡಿರ್ತಾರೆ. ಅಷ್ಟಲ್ಲದೆ ಒಂದು ID ಕಾರ್ಡ್ ಇರುತ್ತೆ ನಮ್ಮ ಸಂಸ್ಥೆಯಿಂದ ಅಥವಾ ನಮ್ಮ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥದ್ದು ID ಕಾರ್ಡ್ ಇರ್ತದೆ. ಅದನ್ನು ತೋರಿಸಿದ್ರು ಕೂಡ ಒಂದು ಮಾನವೀಯತೆ ಇಲ್ಲದೆ ಹಲ್ಲೆ ಮಾಡ್ತಾರೆ ಅಂದರೆ ಈ ದೃಶ್ಯ ಖಂಡನೀಯ. ಈ ಥರ ಆಗಬಾರ್ದು. ಅನಾವಶ್ಯಕವಾಗಿ ತಿರುಗಾಡೋ ನಾವು ತುಂಬ ಜನ